ಪುತ್ತೂರಿನ ನೆಹರು ನಗರ ಸುಧಾನಾ ಶಾಲಾ ವಠಾರದಲ್ಲಿ ನಿನ್ನೆ ತುಳುನಾಡ ಚಿತ್ರ ಅರ್ಪಣೆಯೊಂದಿಗೆ ಶಿವದೂತೆಗುಳಿಗೆ ನಾಟಕ ಯಶಸ್ವಿ ಪ್ರದರ್ಶನ ಕಂಡಿದೆ. ಈ ಕಾರ್ಯಕ್ರಮವನ್ನ ಸಂಪ್ಯ ವಿಷ್ಣುಮೂರ್ತಿ ದೇವಸ್ಥಾನದ ಮಾಜಿ ಅಧ್ಯಕ್ಷರಾದ ಎನ್ ರವೀಂದ್ರ ಶೆಟ್ಟಿ ನುಳಿಯಾಲು ಅವರು ದೀಪ ಪ್ರಜ್ವಲಿಸಿ ಉದ್ಘಾಟಿಸಿದ್ದಾರೆ. ಇದೇ ವೇಳೆ ಶಿವದೂತೆಗುಳಿಗೆ ನಾಟಕದ ನಿರ್ದೇಶಕರಾದ ವಿಜಯ್ ಕುಮಾರ್ ಕೋಡಿಯಲ್ಬೈಲ್ ಅವರನ್ನ ವಿಶೇಷವಾಗಿ ಸನ್ಮಾನಿಸಲಾಯಿತು. ಜೊತೆಗೆ ಕಲಾ ಸಂಗಮ ತಂಡದವರಿಗೆ ಪ್ರಮಾಣ ಪತ್ರ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಎಂಕೆ ಮಠ, ಸುಂದರ್ ರೈ ಮಂದಾರ, ಭರತ್ ಭಂಡಾರಿ, ಸತೀಶ್ ಕಟ್ಟಾವು, ದೀಕ್ಷಾ ರೈ ಉಪಸ್ಥಿತರಿದ್ದರು. ಇನ್ನು ಸುಧಾನಾ ಶಾಲೆಯಲ್ಲಿ ನಾಟಕ ಪ್ರದರ್ಶನಕ್ಕೆ ಸಂಪೂರ್ಣ ಬೆಂಬಲ ನೀಡಿದಂತಹ ಸುಧಾನಾ ಶಾಲಾ ಸಂಸ್ಥೆಯ ಸಂಚಾಲಕರಾದ ವಿಜಯ್ ಅರವಿಂದ್ ಅವರಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೆ, ಜೊತೆಗೆ ನಾಟಕದ ಯಶಸ್ವಿಗೆ ಸಹಕರಿಸಿದ ಎಲ್ಲ ಸಹಾಯಕರಿಗೂ ತುಳುನಾಡ ಚಿತ್ರತಂಡದವರು ಹೃದಯ ಸ್ಪರ್ಶಿ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಬಡವರ ಬಂಧು ತುಳುನಾಡ ಚಿತ್ರ ಸಂಸ್ಥೆಯ ಹಿತಚಿಂತಕರಾದ ಶ್ರೀಯುತ ಎನ್ ರವೀಂದ್ರ ಶೆಟ್ಟಿ ನುಳಿಯಾಳು ಇವರ ದಿವ್ಯ ಹಸ್ತದಿಂದ ಇದರ ಕಾರ್ಯಕ್ರಮದ ಉದ್ಘಾಟನೆ ಆರಂಭಗೊಂಡಿದೆ. ಅವರ ಜೊತೆಗೆ ಎಂಕೆ ಮಠ ಹಾಗೂ ಸುಂದರ್ ರೈ ಮಂದಾರ ಇವರು ಜೊತೆಗೂಡಿ ಇಂದಿನ ಕಾರ್ಯಕ್ರಮಕ್ಕೆ ದೀಪೋಜ್ವಲನೆಯನ್ನ ನೆರವೇರಿಸಿಕೊಡ್ತಾ ಇದ್ದಾರೆ. ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರು ಇದರ ಕಾರ್ಯಕ್ರಮಕ್ಕೆ ದೀಪೋಜ್ವಲನೆಯೊಂದಿಗೆ ಆರಂಭವನ್ನ ಒದಗಿಸಿಕೊಡ್ತಾ ಇದ್ದಾರೆ. ಸಚಿನ್ ಬಿಕೆ ದಯವಿಟ್ಟು ತಮ್ಮ ಹೆಸರನ್ನು ಕರೆದಾಗ ಮಕ್ಕಳು ಇಲ್ಲಿ ಇರದಿದ್ರೆ ಅವರ ನಿತಿನ್ ಕುಮಾರ್